ಕೇರಳ ಕರ್ನಾಟಕ ಗಡಿಭಾಗದ ತೀರ ಹಿಂದುಳಿದ ಪ್ರದೇಶವಾದ ಪಾಣಾಜೆ ಗ್ರಾಮದ ಆಲಪದವಿನ ಮೇಲಿನಪೇಟೆಯಲ್ಲಿ 1997 ಜೂನ್ 1ರಂದು ಪ್ರಾರಂಭಗೊಂಡಿರುವ ಸ್ನೇಹ ಟ್ರೇಡರ್ಸ್ ಮತ್ತು ಜನರಲ್ ಸ್ಟೋರ್ಸ್ ಕಳೆದ 29 ವರ್ಷಗಳಿಂದ ಗ್ರಾಹಕರು ನೀಡಿರುವ ಪ್ರೋತ್ಸಾಹ ಬೆಂಬಲದೊಂದಿಗೆ ಮತ್ತು ತಮ್ಮ ಪ್ರಾಮಾಣಿಕತೆ ಮತ್ತು ವಿಶ್ವಸನೀಯ ವ್ಯವಹಾರದೊಂದಿಗೆ ಜನರ ಮನ ಮಾತಾಗಿದೆ. ಉತ್ತಮ ಗುಣಮಟ್ಟ ಹಾಗೂ ರಿಯಾಯಿತಿ ದರಗಳ ಮೂಲಕ ಗ್ರಾಹಕರಿಗೆ ಎಲ್ಲ ಅಗತ್ಯ ವಸ್ತುಗಳನ್ನು ಒಂದೇ ಮಳಿಗೆಯಲ್ಲಿ ಪೂರೈಸುವ ಆರ್ಲಪದವಿನ ಏಕೈಕ ಜನಸ್ನೇಹಿ ಅಂಗಡಿ ಸ್ನೇಹ ಟ್ರೇಡರ್ಸ್. ಗ್ರಾಹಕರ ಬೇಡಿಕೆಯಂತೆ ಮತ್ತೊಂದು ನೂತನ ಮಳಿಗೆ ವೈಷ್ಣವಿ ಡ್ರೆಸ್ಸಸ್ ಮತ್ತು ಚಪ್ಪಲ್ ಬಜಾರ್ ಇದೀಗ ಆಲಪದವಿನ ಮೇಲಿನಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಅತಿಥಿಗಳಾಗಿ ಬಂದ ಗ್ರಾಹಕರು ಏನು ಹೇಳಿದರು ನೋಡೋಣ ಬನ್ನಿ. ಹೊಸ ಆರಂಭದ ಸಂಕೇತವಾಗಿ ರಿಬ್ಬನ್ ಅನ್ನು ತೆರೆಯುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲು ವಿಶ್ವನಾಥ್ ಪೈ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿವಂದಿತ ಪಾದಪದ್ಮಯುಗಂ ಗಣಾದಿವಂದಿತ ಪಾದಪದ್ಮಯುಗಂ ಕುಂಜರಭಂಜನ ಚತುರತರತರಂ ಕುಂಜರಭಂಜನ ಚತುರತರತರಂ ಗುರುಗುಹಾದಿನುತ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ. ಶ್ರೀಕೃಷ್ಣ ಭಟ್ಯ ಮೂಲೆ ಇವರನ್ನು ನಾನು ದೀಪ ಬೆಳಗಿಸಲು ಆಹ್ವಾನಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಪ್ರಸನ್ನ ಅಖಿಲೇಶ್ ಇವರನ್ನು ಕೂಡ ನಾನು ದೀಪ ಪ್ರಜ್ವಲನೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಇಲ್ಲಿ ನಾನು ಕಂಡ ಮಟ್ಟಿಗೆ ಸ್ನೇಹ ಟೆಕ್ಸ್ಟೈಲ್ಸಲ್ಲಿ ಎಲ್ಲ ಥರದ ಬಳಕೆದಾರಿಗೆ ಬೇಕಾದ ಎಲ್ಲ ವಸ್ತುಗಳು ರಿಯಾಯಿತಿ ದರದಲ್ಲಿ ಖಂಡಿತವಾಗಿ ಅವರು ಹೇಳಿದಾಗೆ ಸಿಗ್ತದೆ. ಪುತ್ತೂರಿನಲ್ಲಿ ರೇಟ್ ಕಂಪೇರ್ ಮಾಡಿದರೆ ಇಲ್ಲಿ ಅದಕ್ಕಿಂತ ತುಂಬ ಕಡಿಮೆ ದರದಲ್ಲಿ ಈ ಚಪ್ಪಲಾಗಲಿ ಬಾಕಿ ಐಟಮ್ಗಳಿಗೆ ಸಿಗ್ತದೆ. ಆಯಿತು, ಇಲ್ಲಿಲ್ಲದ್ರೆ ಅಲ್ಲಿದೆ. ನಾನು ತುಂಬ ಗ್ರಹಿಸಿದ್ದೆ ಇದು ಡ್ರೆಸ್ಸಸ್ ಅಂತಲೇ ಖಾಲಿ ಹೆಂಗಸರದ್ದು ಅಥವಾ ಮಹಿಳೆಯರದ್ದು ಮಾತ್ರ ಅಂತ ಅಲ್ಲ, ಇಲ್ಲಿ ಪುರುಷರದ್ದು ಕೂಡ ಎಲ್ಲವೂ ಇದೆ ಇಲ್ಲಿ. ಹಾಗೆ ಈ ಡ್ರೆಸ್ಸಸ್ಸು ಹಾಗೂ ನಮಗೆ ಎದುರು ಇಲ್ಲದಿದ್ದೆ ಅಲ್ಲಿದೆ, ಹೇಗಾದರೂ ನಮಗೆ ಎಲ್ಲಿಯಾದರೂ ನಮಗೆ ಒಳ್ಳೆಯದೇ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇನ್ನೂ ಹಲವು ಬ್ರಾಂಚ್ಗಳು ಇಲ್ಲಿ ಬೇರೆ ಬೇರೆ ಕಡೆ ತೆರೆಯಲಿ. ಹಾಗೆ ಆ ರಣಮಂಗಲ ಸುಬ್ರಹ್ಮಣ್ಯೇಶ್ವರನ ಪೂಮಾಣಿ ಕಿನ್ನಿಮಾಣಿ ದೈವಗಳ ಹಾಗೂ ಪಿಲಿಭೂತ ದೈವಗಳ ಕೃಪಾ ಕಟಾಕ್ಷ ಈ ಉದ್ಯಮಕ್ಕೆ ಇರಲಿ, ಇದು ಶ್ರೇಯಸ್ಸಾಗಿ ನಡೆಯಲಿ ಅಂತಲೇ ಪ್ರಾರ್ಥಿಸಿ. ವೈಷ್ಣವಿ ಟೆಕ್ಸ್ಟೈಲ್ಸ್ ಮತ್ತು ಚಪ್ಪಲ್ ಬಜಾರ್ ಎಂಬ ನಾಮಾಂಕಿತದಿಂದ ಈ ಸ್ಥಳದಲ್ಲಿ ಸ್ನೇಹ ಟ್ರೇಡರ್ಸಿನ ಮಾಲಕರಾದಂತಹ ವರದರಾಜ ನಾಯಕರು ಈ ಅಂಗಡಿಗೆ ಒಳ್ಳೆಯ ಹೆಸರನ್ನು ನೀಡಬೇಕು ಅಂತ ಹೇಳುವಂತಹ ಉದ್ದೇಶದಲ್ಲಿ ವೈಷ್ಣವಿ ಎಂಬುದಾಗಿ ನಾಮಧೇಯವನ್ನು ಇಟ್ಟಿದ್ದಾರೆ. ಅವರ ಸಣ್ಣ ಮಗಳ ಹೆಸರು ಕೂಡ ಯಾವತ್ತೂ ಕೂಡ ಸ್ತ್ರೀಯರನ್ನು ಗೌರವಿಸಿದರೆ ಆ ಒಂದು ಕೇಂದ್ರ ಯಾವತ್ತೂ ಅದು ಮೇಲೆ ಬರ್ತದೆ ಎನ್ನುವಂಥದ್ದು ಎಲ್ಲಿ ಕೂಡ ಅದು ಅನುಭವ ವೇದ್ಯವು ಕೂಡ. ಅದೇ ರೀತಿಯಾಗಿ
ಈ ಸ್ಥಳದಲ್ಲಿ ಇವರು ಹಲವಾರು ವರ್ಷಗಳಿಂದ, ಅಂದರೆ ಸ್ನೇಹ ಟ್ರೇಡರ್ಸ್ ಆಗುವುದಕ್ಕಿಂತ ಮೊದಲು ಕೂಡ ನಾವು ಶಾಲೆಗೆ ಹೋಗುವಾಗ ನೆನಪು ಇಂದಾಜೆ ಸ್ಟೋರ್ಸ್ ಅಂತ, ಅದು ಕೂಡ ಇವರದ್ದೇ ಆಗಿತ್ತು. ಇವರ ಹಿರಿಯರು ಸಂಸ್ಥಾಪಿಸಿದಂತಹ ಈ ವ್ಯವಹಾರ ಕ್ಷೇತ್ರ ಈಗ ಈ ರೀತಿಯಲ್ಲಿ ಬೆಳೆದಿದೆ. ಇದು ಇನ್ನಷ್ಟು ಬೆಳೀಬೇಕು. ಖಂಡಿತವಾಗಿಯೂ ಎಲ್ಲರ, ನಮ್ಮ ಗ್ರಾಮಸ್ಥರ ಮತ್ತು ಪರವೂರಿನ ಎಲ್ಲರ ಸಹಕಾರವೂ ಕೂಡ ಈ ಸ್ಥಳಕ್ಕೆ ಬರಬೇಕು. ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ದೈವಂ ತತ್ರ ಸಹಾಯಕೃತ ಅಂತ. ಯಾವುದೇ ಒಂದು ಉದ್ಯಮ, ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ 10 ಜನರ ಸಹಕಾರದಿಂದ ಪರಿಶ್ರಮ ಪಟ್ಟು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅಂತಹ ಕೆಲಸಕ್ಕೆ ದೇವರು ಖಂಡಿತವಾಗಿಯೂ ಸಹಾಯವನ್ನು ಕೊಟ್ಟೇ ಕೊಡ್ತಾರೆ. ಮತ್ತು ತಾನು ಗಳಿಸಿದಂತಹ ಸಂಪತ್ತನ್ನು ಯಾವ ರೀತಿಯಾಗಿ ವಿನಿಯೋಗಿಸಬೇಕು ಎನ್ನುವಂಥದ್ದನ್ನು ನಾವು ವರದರಾಜರಿಂದ ಖಂಡಿತವಾಗಿಯೂ ಕಲಿಬೇಕು ಅಂತ. ಅಂದರೆ ತಾನು ಗಳಿಸಿದಂತಹ ಸಂಪತ್ತಿನಲ್ಲಿ ಅರ್ಧಾಂಶವನ್ನು ಕೂಡ ಅವರು ದಾನ ಧರ್ಮಗಳಿಗೇ ವಿನಿಯೋಗಿಸ್ತಾ ಇದ್ದಾರೆ. ಮಾಡಿದಂತಹ ವಿದ್ಯಾದಾನ ಇರ್ಬೋದು, ಸೇವಾಹಿ ಪರಮೋ ಧರ್ಮ ಅಂತ. ಪ್ರತಿಯೊಂದು ಕೆಲಸದಲ್ಲಿ ಕೂಡ ಅವರು ಸೇವೆಯನ್ನೇ ಮುಂದಾಗಿ ಅದಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅಂತಹ ಆ ಸೇವೆಯೇ ನಮ್ಮನ್ನು ಖಂಡಿತವಾಗಿಯೂ ನಿಮ್ಮನ್ನು ರಕ್ಷಿಸಲಿ. ಅದೇ ರೀತಿಯಾಗಿ ಈ ಸ್ಥಳದಲ್ಲಿ ನೀವು ಮಾಡುವಂತಹ ಆ ಉದ್ಯಮ ಇನ್ನಷ್ಟು ಎತ್ತರಕ್ಕೇರಲಿ. ಪುತ್ತೂರು ಮಹಾಲಿಂಗೇಶ್ವರನ ಅನುಗ್ರಹದಿಂದ, ಅದೇ ರೀತಿಯಾಗಿ ಈ ಗ್ರಾಮದೇವರ ಅನುಗ್ರಹದಿಂದ ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಲಿ. ಜನ ಸೇವೆಯು ಅದು ಕೂಡ ಜನಾರ್ದನನ ಸೇವೆ ಅಂತ. ಜನರಿಗೆ ನೀವು ಕೊಡುವಂತಹ ಸೇವೆ ಇನ್ನಷ್ಟು ಜನರ ಬೆಂಬಲವನ್ನು ಪಡೆದು ಇತೋಪ್ಯತಿಶಯವಾಗಿ ಈ ಉದ್ಯಮ ಸದಾಕಾಲ ಬೆಳೆದು ಬರಲಿ ಎಂಬುದಾಗಿ ಇಲ್ಲಿ ಸೇರಿದ ಎಲ್ಲ ಹಿರಿಯರ ಪರವಾಗಿ ನಾನು ಒಂದೇ ಮಾತಿನಿಂದ ಹಾರೈಸ್ತೇನೆ. ವೈಷ್ಣವಿ ಟ್ರೇಡರ್ಸ್, ಸ್ನೇಹ ಅಲ್ಲ ವೈಷ್ಣವಿ ಡ್ರೆಸ್. ಆದರೆ ಆ ಸ್ನೇಹ ಎಂಬ ಹೆಸರು ಯಾರು ಕೊಟ್ಟರು ಗೊತ್ತಿಲ್ಲ. ನಾನು ನೇರ ಹೋಗ್ತೇನೆ ವಿಷಯಕ್ಕೆ. ಸ್ನೇಹ ಎಂಬ ಶಬ್ದಕ್ಕೆ ಏನಾದರೂ ಅನ್ನೋದ್ರ ಪರ್ಯಾಯ ಅವರೇ. ಯಾಕಂದರೆ ಬಹುಶಃ ಅವರ ಉದ್ಯಮ ಬೆಳೆದದ್ದು ಆ ಹೆಸರು ಮತ್ತು ಅವರ ಕರ್ಮ ಮತ್ತು ಆ ಸ್ನೇಹ ಎಂಬ ಶಬ್ದಕ್ಕೆ ಅವರು ಅಂಟಿಕೊಂಡದ್ದು. ಆ ಸ್ನೇಹ ಇನ್ನೊಂದು ವಿಶೇಷ ಅಂದರೆ, ನಮ್ಮಲ್ಲಿಗೆ ಬ್ರಿಟಿಷರು ಬಂದಿದ್ರು. ಅವರಿಗೆ ಏನು ಹೆಸರು ಹೇಳ್ತಿದ್ರು ಅವತ್ತು ಬರುವಾಗ? ಈಸ್ಟ್ ಇಂಡಿಯಾ ಕಂಪನಿ ಅಂತ ತಗೊಂಡು ಬಂದರು. ಎಲ್ಲ ಸಾಮಾನು ತಗೊಂಡು ಬಂದಿದ್ರು ಅವರು, ಹೌದಲ್ಲ? ಈಸ್ಟ್ ಇಂಡಿಯಾ ಕಂಪನಿ ಇಲ್ಲದ ಸಾಮಾನಿಲ್ಲ. ಅದಕ್ಕೆ ಅನ್ನೋದು ಪುತ್ತೂರಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಇದೆ. ಅದನ್ನು ಬಿಟ್ಟರೆ ನಮ್ಮ ಪಾಣಾಜೆಯಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಇರೋದು. ಬಹುಶಃ ಎಲ್ಲ ಐಟಮ್ ಅವರಲ್ಲಿದೆ. ಯಾವುದು ಮನುಷ್ಯನಿಗೆ ಬೇಡ ಅದನ್ನು ಬಿಟ್ಟು ಯಾವುದು ಬೇಕು ಅದೆಲ್ಲವೂ ಇದೆ. ಬೇಡದನ್ನು ಅವರು ತರಲೂ ಇಲ್ಲ, ಇವತ್ತಿನವರೆಗೆ ಇಡಲೂ ಇಲ್ಲ. ಇದು ಒಂದು ವಿಶೇಷ ಅವರದ್ದು. ಏನು ಸಮಾಜಕ್ಕೆ ತೊಂದರೆ ಆಗ್ತದೆ ಅದನ್ನು ಅವರು ತರಲೇ ಇಲ್ಲ. ಮಾಡ್ಬೋದಿತ್ತು ಅವರಿಗೆ, ದೊಡ್ಡ ಕಷ್ಟ ಏನಿರಲ್ಲ. ಸಮಾಜಕ್ಕೆ ತೊಂದರೆ ಆಗೋದನ್ನು ಬಿಟ್ಟು ಸಮಾಜದ ಒಳಿತ ಏನಾಗ ಅದರಿಂದಲೇ ನಾನೇನಾದರೂ 10 ರೂಪಾಯಿ ದುಡ್ಡು ಮಾಡ್ತೇನೆ ಅಂತ ಯೋಚನೆ. ಇನ್ನೊಂದು, ಈ ಸಮಯ ಇರುವಾಗ ಸಂಜೆ 8 ಗಂಟೆಗೆ ಬಾಗಿಲಕ್ಕೂ ಯಾವ ಕಾರ್ಯಕ್ರಮ ಬರ್ತಿದ್ದು, ದೇವಸ್ಥಾನಕ್ಕಾಗಲಿ ಯಾವುದೇ ಕಾರ್ಯಕ್ರಮಕ್ಕೂ ಕೆಲವರಿಗೆ ಉಂಟು. ದೊಡ್ಡ ಜನರಿಗೆ ದುಡ್ಡು ಕೊಡೋದು, ಒಂದು 5 ಸಾವಿರಕ್ಕೆ ನನ್ನ ಹೆಸರು ಬರಿ ಅಲ್ಲಿ ಎಲ್ಲ ಹಾಕು. ನಾ ಬರಲಿಕ್ಕಿಲ್ಲ, ಅದಲ್ಲ. ಅವರು ಅದರ ಒಟ್ಟಿಗೆ ಸೇರಿಕೊಳ್ತಾರೆ, ನಮ್ಮ ಒಟ್ಟಿಗೆ ಏನು ಸಮಾಜದ ಒಟ್ಟಿಗೆ ಬೆರೆತು ಅವರು ಕಾರ್ಯಕ್ರಮ ಮಾಡಿ. ಇದು ಅವರ ವಿಶೇಷಗಳು. ಬಹುಶಃ ನಾವು ಮನುಷ್ಯನಲ್ಲಿ ತಪ್ಪನ್ನು ಹುಡುಕುವುದರಿಂದ ಈ ಒಳ್ಳೆಯದನ್ನು ಹುಡುಕಿದರೆ ನಾವು ಬೇಗ ನಾವು ಬದಲಾವಣೆ ಆದೇವು ಒಂದು ನಾನು ಈಗ ಕಲಿತಂತ ಮಾಡ. ಮೊದಲು ನಮಗೆ ಅಭ್ಯಾಸದ ಶಾಲೆಗೆ ಹೋಗುವಾಗ ಯಾರ್ದು ಕೆಟ್ಟದೇ ಹುಡುಕೋದು, ಯಾರ್ದಾದರೂ ಅವ ಹಾಗೆ ಇವ ಹೀಗೆ, ಅವ ಸರಿ ಇಲ್ಲ ಇವ ಸರಿ ಇಲ್ಲ, ಅದಲ್ಲ. ನಾವು ಬದಲಾವಣೆಯಾಗಿ ಯಾವುದರಲ್ಲಿ ಯಾವುದು ಒಳ್ಳೆಯದು ಉಂಟು, ಬಹುಶಃ ಇವರಲ್ಲಿ ಅಷ್ಟು ಒಳ್ಳೆಯ ಗುಣಗಳನ್ನು ನಾವು ರೂಢಿಸಿದರೆ ಬಹುಶಃ ನಮಗೂ ಒಳ್ಳೆಯದು. ಬಹುಶಃ ಪಾಣಾಜೆಯ ಒಂದು ಅಭಿವೃದ್ಧಿಯಲ್ಲಿ ಅವರದ್ದು ಒಂದು ಒಳ್ಳೆಯ ಪಾಲಿದೆ. ಎಲ್ಲ ಸಂಘ ಸಂಸ್ಥೆ ಅಭಿವೃದ್ಧಿಯಲ್ಲಿ ಅವರ ಒಳ್ಳೆಯ ಪಾಲಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಅವರಿಗೆ ದೇವರು ಸದ್ಬುದ್ಧಿ, ಆರೋಗ್ಯ ಎಲ್ಲವನ್ನು ಕೊಡಲಿಲ್ಲ. ಬಂದು ನಾನು 28 ವರ್ಷ ಆಯಿತು. ಆದರೆ 27 ವರ್ಷಗಳಿಂದ ನಾನು ಅವರಲ್ಲಿ ಭಾಳಷ್ಟು ವಸ್ತುಗಳನ್ನು ಅವರ ಸ್ನೇಹ ಜನರಲ್ ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡ್ತಾ ಇದ್ದೇನೆ. ಬಹುಶಃ ಪುತ್ತೂರಿನಲ್ಲಿ ಸಿಗದಿರುವಂತಹ ಸಾಮಗ್ರಿಗಳು ಕೂಡ ಇಲ್ಲಿ ನಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ದೊರೆತಿದೆ. ಹಾಗೆ ವರದಣ್ಣ, ನಾನು ವರದಣ್ಣ ಅಂತ ಹೇಳಿ ಅವರನ್ನು ಕರೆಯುವುದು. ಒಮ್ಮೆ ನಾನು ಅವರ ಶಾಪಿಗೆ ಹೋಗುವಾಗ, ವರದಣ್ಣ ನಿಮ್ಮಿಂದ ನಮ್ಮ ಸ್ಕೂಲಿಗೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಬೇಕು ಅಂತ ಕೇಳಿದೆ. ಆಗ ಅವರು ಅದೇ ದಿವಸ ಆಯಿತು ಏನು ಬೇಕು ಮೇಡಮ್ ಅಂತ ಕೇಳ್ತಾರೆ. ನನಗೆ ಮಕ್ಕಳಿಗೆ ರೆಕಾರ್ಡ್ ಬುಕ್ ಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಆಗಲೇ ಅವರು ಅದಕ್ಕೆ ಭಾಳ ಸ್ಪಂದಿಸಿದ್ದಾರೆ, ಹಾಗೆ ಕೊಟ್ಟಿದ್ದಾರೆ ಕೂಡ. ಸೊ ಅದು ಅವರ ದೊಡ್ಡ ಗುಣ. ಹಾಗೆ ಒಮ್ಮೆ ನಮ್ಮ ಸ್ಕೂಲ್ನ ಸಿಸ್ಟಮ್ ಕೂಡ ಹಾಳಾಗಿತ್ತು ವರ್ಕ್ ಮಾಡೋದಕ್ಕೆ, ಎಕ್ಸಾಮ್ನ ಟೈಮ್ ಆಗಿತ್ತು. ಹಾಗೆ ಅವರ ಮಗಳ ಸಿಸ್ಟಮನ್ನು ಕೂಡ ಕೊಟ್ಟು ನಮಗೆ ಅವರು ಸಹಕಾರ ನೀಡಿರ್ತಾರೆ. ಸರಿ, ಈ ಒಂದು ಸಂಸ್ಥೆ ಏನಿದೆ ಯಾವಾಗಲೂ ಕೂಡ ಬೆಳಗ್ತಾ ಇರಲಿ, ಹಾಗೆ ಸಾವಿರಾರು ಗ್ರಾಹಕರು ಬಂದು ಪ್ರೋತ್ಸಾಹವನ್ನು ನೀಡ್ತಾ ಇರಲಿ ಅಂತ ನಾನು ಆಶಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ.
ಈ ಸಂಸ್ಥೆಗೆ ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತೇನೆ. ಬಾಣಾಜಿ ಆರ್ಲಪದವು ಮೇಗಿನ ಪೇಟೆಯಲ್ಲಿ ಇದೀಗ ಶುಭಾರಂಭಗೊಂಡಂತಹ ವೈಷ್ಣವಿ ಚಪ್ಪಲ್ ಮತ್ತು ವಸ್ತ್ರದ ಮಳಿಗೆ ಒಂದು ಸುಸಜ್ಜಿತವಾದ ಸಂಕೀರ್ಣದಲ್ಲಿ ಎರಡನೇ ಬ್ರ್ಯಾಂಚ್ ಆಗಿ ಇವತ್ತು ವರದರಾಜ್ ನಾಯಕ್ ದಂಪತಿಗಳ ಹೊಸ ಒಂದು ಪ್ರಯತ್ನ. ಈ ನಿಟ್ಟಿನಲ್ಲಿ ನನಗೊಂದು ಪ್ರಥಮ ಖರೀದಿ ಅವಕಾಶ. ವ್ಯಾಪಾರ ಬೆಳಿಬೇಕು ಅಂತ ಹೇಳಿದರೆ ವ್ಯಾಪಾರ ಧರ್ಮ ಮುಖ್ಯ. ವ್ಯಾಪಾರದ ಧರ್ಮವನ್ನು ಕಾಪಾಡುತ್ತಾ ಗ್ರಾಹಕರ ಜೊತೆ ಸಮನ್ವಯ ಮತ್ತು ಉತ್ತಮ ಸಂವಹನೆ ಕ್ರಿಯಾಶೈಲಿಯಲ್ಲಿ ಅವರು ಕಳೆದ 2.25 ದಶಕಗಳ ಕಾಲ ಬಾಣಾಜಿ ಆರ್ಲಪದವಿನಲ್ಲಿ ವ್ಯವಹಾರ ಮಾಡುತ್ತಾ ಇದೀಗ 3 ದಶಕಗಳ ಹೊಸ್ತಿಲಿಗೆ ಕಾಲಿಡುವ ಸುಸಂದರ್ಭದಲ್ಲಿ ಅವರ ಹೊಸ ಒಂದು ಈ ಮಳಿಗೆಗೆ ನಾನು ಶುಭ ಕೋರುತ್ತಾ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಇನ್ನು ಅರ್ಧಮೂಲೆ ಭಾಗದಲ್ಲಿ ಕೂಡ ಅವರು ಒಂದು ಮಳಿಗೆಯನ್ನು ತೆರೆಯುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ವರದ ನಾಯಕ್ ಮತ್ತು ಅವರ ಫ್ಯಾಮಿಲಿಯವರು ವೈಷ್ಣವಿ ಡ್ರೆಸ್ಸಸ್ ಮತ್ತು ಚಪ್ಪಲಿ ಬಜಾರನ್ನು ಇಲ್ಲಿ ನಮ್ಮ ಆರ್ಲಪದದಲ್ಲಿ ಸ್ನೇಹ ಟ್ರೇಡರ್ಸಿನವರ ಮುತುವರ್ಜಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರ ಈ ವ್ಯಾಪಾರವು ಒಳ್ಳೆ ರೀತಿಯಲ್ಲಿ ಆಗಲಿ ಮತ್ತು ಅವರಂತಹ ಒಬ್ಬ ಮಹಾ ದಾನಿಯವರು ಅವರಿಗೆ ಒಳ್ಳೆ ರೀತಿಯ ಒಂದು ವ್ಯಾಪಾರ ಆಗಲಿ ಅಂತ ದೇವರ ಹತ್ರ ಬೇಡುತ್ತಾರೆ. ಟೆಕ್ಸ್ಟೈಲ್ಸ್ ವೈಷ್ಣವಿ ಟೆಕ್ಸ್ಟೈಲ್ಸ್ನ ಮಳಿಗೆಯು ಇವತ್ತು ಶುಭಾರಂಭಗೊಂಡಿದೆ. ಇವರು ಇವತ್ತು ಹೊಸ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಒಳ್ಳೆಯ ಅವರಿಗೆ ಇಲ್ಲಿ ವ್ಯಾಪಾರ ಆಗಲಿ ಮತ್ತು ಒಳ್ಳೆಯ ಸ್ವಭಾವದವರು ಮತ್ತು ಇಲ್ಲಿ ಯಾವಾಗಲೂ ಬಂದರೂ ಒಳ್ಳೆಯ ಒಂದು ಮನಸ್ಸಿನಿಂದ ಮಾತಾಡುವುದು, ಒಳ್ಳೆಯ ಒಂದು ಸ್ವಭಾವದಿಂದ ಎಲ್ಲರಿಗೂ ಒಂದು ಮೆಚ್ಚುಗೆ ಪಡೆಯುವಂಥ ಒಂದು ವ್ಯಕ್ತಿ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಯಾರು ಗ್ರಾಹಕರು ಬಂದರೂ ಅವರು ಒಳ್ಳೆಯ ರೀತಿಯಲ್ಲಿ ಒಂದು ಮಾತಾಡಿ, ಇವರು ಕೊಡುಗೆ ದಾನಿ ಕೂಡ, ಅವರು ಒಳ್ಳೆಯ ರೀತಿಯಲ್ಲಿ ಮಾತಾಡಿ ಅವರು ಒಳ್ಳೆಯದಲ್ಲಿ ಎಲ್ಲರಿಗೂ ಸಹಕಾರ ಆಗುವಂತೆ ಮಾಡ್ತಾರೆ. ಇವತ್ತು ಇಲ್ಲಿ ಈ ಮಳಿಗೆಯು ಒಳ್ಳೆಯ ರೀತಿಯಲ್ಲಿ ಶುಭಾರಂಭಗೊಳ್ಳಲಿ, ಇನ್ನು ಮುಂದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ವ್ಯಾಪಾರವಾಗಲಿ ಎಂದು ಎಲ್ಲರಿಗೂ ಶುಭವನ್ನು ಆಶಿಸುತ್ತೇನೆ. ನಮಗೆ ಸಂತೋಷ ಆಯಿತು ಇವರೊಂದು ಇದು ಮಾಡಿದ್ದು, ಒಳ್ಳೆ ಸರ್ವಿಸ್ ಉಂಟು. ಸ್ನೇಹ ಜನರಲ್ ಸ್ಟೋರ್ಸ್ ಅಂತೇಳಿ ಸಣ್ಣ ಅಂಗಡಿಯನ್ನು ಆರಂಭ ಮಾಡಿದೆವು. ನನಗೂ ಕೂಡ ಆಗ ಡೌಟ್ ಇತ್ತು, ಈ ಒಂದು ಸಣ್ಣ ಊರಿನಲ್ಲಿ ಎಷ್ಟು ಜನ, ಸ್ವಲ್ಪವೇ ಜನ ಇರುವ ಈ ಊರಿನಲ್ಲಿ ಯಾವ ರೀತಿಯ ಉದ್ಯಮವನ್ನು ಮಾಡ್ಬೋದು, ಯಶಸ್ವಿ ಆಗ್ಬೋದು ಅಂತೇಳಿ. ಆದರೆ ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದಿಂದಾಗಿ ಇವತ್ತು ಸ್ನೇಹ ಜನರಲ್ ಸ್ಟೋರ್ಸ್, ಸ್ನೇಹ ಟ್ರೇಡರ್ಸ್ ಆಗಿ ಆರ್ಲಪದದಲ್ಲಿ ಬಹುತೇಕ ಎಲ್ಲ ಅಂಗಡಿಗಳನ್ನು ಮೀರಿ ತನ್ನದೇ ಆದ ಒಂದು ವ್ಯಾಪಾರದಲ್ಲಿ ಆ ಛಾಪನ್ನು ಮೂಡಿಸಿದೆ. ಇವತ್ತು ಜನ ಎಲ್ಲಿ ಹೋದರೂ ಕೂಡ ಸ್ನೇಹ ಜನರಲ್ ಸ್ಟೋರ್ಸಿಗೆ ಸ್ನೇಹ ಟ್ರೇಡರ್ಸಿಗೆ ಭೇಟಿ ಕೊಡ್ತಾರೆ. ಆದರೆ ಆರ್ಲಪದದಲ್ಲಿ ಸ್ನೇಹ ಟ್ರೇಡರ್ಸಲ್ಲಿ ಅಂಗಡಿಯಲ್ಲಿ ಭಾಳ ಕಡಿಮೆಯಲ್ಲಿ ಒಳ್ಳೆಯ ಗುಣಮಟ್ಟದ ಜವಳಿ ಆಗಲಿ, ಪಾದರಕ್ಷೆಗಳಾಗಲಿ, ಇತರ ರೈತರ ಕೃಷಿ ಉತ್ಪನ್ನಗಳಾಗಲಿ, ದಿನಸಿ ಐಟಮ್ಗಳಾಗಲಿ, ಯಾವುದೇ ವಸ್ತುಗಳಾಗಲಿ ಇಲ್ಲಿ
ದೊರೆಯುತ್ತಾ ಇದೆ. ಇವತ್ತು ವೈಷ್ಣವಿ ವೈಷ್ಣವಿ ಡ್ರೆಸ್ಸಸ್ ಮತ್ತು ಚಪ್ಪಲ್ ಬಜಾರನ್ನು ಈ ಒಂದು ಭಾಗದಲ್ಲಿ ಆರಂಭ ಮಾಡಿದ ವರದರಾಜ ನಾಯಕ್ ಅವರಿಗೆ, ಹಾಗೆ ಶೋಭಾ ವರದರಾಜ ನಾಯಕ್ ಅವರಿಗೆ ನಾನು, ಹಾಗೆ ಕಾವ್ಯ ಮತ್ತು ವೈಷ್ಣವಿ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರತಿಯೊಬ್ಬ ಪುರುಷರ ಯಶಸ್ಸಿನ ಹಿಂದೆ ಒಬ್ಬರು ಮಹಿಳೆ ಇರ್ತಾರಂತೆ. ಹಾಗೆ ಶೋಭಾ ನಾಯಕ್ ಅವರು ಆರಂಭದಿಂದಲೂ ಕೂಡ ಗಂಡನಿಗೆ ಒಂದು ಆಧಾರವಾಗಿ, ಇವತ್ತು ವರದರಾಜ ನಾಯಕಗಿಂತಲೂ ಜಾಸ್ತಿ ವ್ಯಾಪಾರದಲ್ಲಿ ಪಳಗಿದವರು ಶೋಭಾ ಅವರು. ಖಂಡಿತವಾಗಿಯೂ ಅಂಗಡಿ ನಾವು 1997ನಲ್ಲಿ ಒಂದು ತಲಾಂತಸ್ತಿನಲ್ಲಿ ಆರಂಭವಾದ ಅಂಗಡಿ ಇವತ್ತು 4 ಅಂತಸ್ತು ಮೀರಿದೆ ಅಂತ ಹೇಳಿದರೆ ಅದಕ್ಕೆ ಖಂಡಿತವಾಗಿಯೂ ಅವರ ಒಂದು ಅದರ ಹಿಂದಿನ ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿ ಇರೋದು ಶೋಭಾ ಅವರು, ಹಾಗೆ ಅವರ ಮಕ್ಕಳು ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ವೈಷ್ಣವಿ ಟೆಕ್ಸ್ಟೈಲು, ಫುಟ್ವೇರ್, ಹಾಗೆ ಸ್ನೇಹ ಜನರಲ್ ಸ್ಟೋರ್ಸ್ ಇನ್ನಷ್ಟು ಉದ್ಯಮದಲ್ಲಿ ಹೆಸರನ್ನು ಪಡೆಯಲಿ. ಈ ದಂಪತಿಗಳಿಗೆ ನಮ್ಮ ಇಂದಾಜೆ ಕುಟುಂಬದ ಪರವಾಗಿ ಇವತ್ತು ಹಾರ್ದಿಕ ಅಭಿನಂದನೆ ಮತ್ತು ಸನ್ಮಾನಗಳನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ನಾನು ಕೇಳಿಕೊಳ್ಳುತ್ತೇನೆ. ಕಳೆದ 29 ವರ್ಷಗಳಿಂದ ನಿರಂತರವಾಗಿ ಗ್ರಾಹಕರೊಂದಿಗೆ ಸಂಪರ್ಕದಲ್ಲಿರುವ ಸ್ನೇಹ ಟ್ರೇಡರ್ಸ್ ಹಾಗೂ ನೂತನ ಶಾಖೆ ವೈಷ್ಣವಿ ಡ್ರೆಸ್ಸಸ್ ಮತ್ತು ಚಪ್ಪಲ್ ಬಜಾರ್ ಇದರ ಮಾಲಕರಾದ ವರದರಾಜ ನಾಯಕ್ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಅವರು ಈ ಮಳಿಗೆಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ವೈಷ್ಣವಿ ಡ್ರೆಸ್ಸಸ್ ಮತ್ತು ಚಪ್ಪಲ್ ಬಜಾರ್ ನಾವು ಪ್ರಾರಂಭ ಮಾಡಿ ಹೊಸ ನವೀನ ರೀತಿಯ ಡ್ರೆಸ್ಸುಗಳು, ಸಿದ್ಧ ಉಡುಪುಗಳು, ಜವಳಿಗಳು ದೊರೆಯುತ್ತದೆ. ಅದರ ಒಟ್ಟಿಗೆ ನವೀನ ರೀತಿಯ ಪಾದರಕ್ಷೆಗಳು ಸದಾಕಾಲ ಸಿಗುತ್ತದೆ. ಇದಕ್ಕೆಲ್ಲ ಗ್ರಾಹಕರ ಸ್ಪಂದನೆ ನಮಗೆ ಕಾರಣ. ಗ್ರಾಹಕರೇ ನಮಗೆ ದೇವರು. ನಮ್ಮ ವಸ್ತ್ರ ಮಳಿಗೆಯಲ್ಲಿ ಮಕ್ಕಳ ಉಡುಪುಗಳು, ಮಹಿಳೆಯರ ಸಾರಿ, ಚೂಡಿದಾರ ಇತ್ಯಾದಿಗಳು, ಗಂಡಸರ ಶರ್ಟ್, ಟೀ ಶರ್ಟ್, ಪ್ಯಾಂಟ್ ಮುಂತಾದವುಗಳು ಲಭ್ಯವಿದೆ. ಎಲ್ಲ ವಯೋಮಾನದ ಆಧುನಿಕ ಉಡುಪುಗಳು ಇಲ್ಲಿ ಸಿಗುತ್ತದೆ ಮತ್ತು ಶೂ ಮತ್ತು ಚಪ್ಪಲಿ ಇಲ್ಲಿ ಲಭ್ಯವಿದೆ. ಹಿಂದೆ ಭೇಟಿ ನೀಡಿ ವೈಷ್ಣವಿ ಡ್ರೆಸ್ಸಸ್ ಮತ್ತು ಫುಟ್ವೇರ್ಸ್.